ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದವೀಧರ ಕ್ಷೇತ್ರದಲ್ಲಿ 14,622 ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ 5,809 ಮತದಾರರಿದ್ದಾರೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು, ಕರಡು ಮತದಾರರ ಪಟ್ಟಿಗೆ ಸಂಬಂಧಿಸಿ ಡಿಸೆಂಬರ್ 25ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಹೇಳಿದರು. ಡಿಸೆಂಬರ್ 30ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದ್ದು, ಪದವೀಧರ ಹಾಗೂ ಶಿಕ್ಷಕರ ಚುನಾವಣೆಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲಾ 14 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ಎಂದರು. ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು 1-11-2002ಕ್ಕಿಂತ ಮೊದಲು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಿಗೆ ನವೆಂಬರ್ 6ರವರೆಗೆ ಸೂಕ್ತ ದಾಖಲೆಗಳೊಂದಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಫಾರಂ 18ರಲ್ಲಿ ಅರ್ಹ ಮತದಾರರು ಉಚಿತವಾಗಿ ಹೆಸರು ನೋಂದಾಯಿಸಲು ಸಂಬಂಧಪಟ್ಟ ಕಚೇರಿಗಳಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಶಿಕ್ಷಕರ ಮತಕ್ಷೇತ್ರಕ್ಕೆ ಸಂಬಂಧಿಸಿ 2023ರ ನವೆಂಬರ್ 1ಕ್ಕೆ ಮೊದಲು 6 ವರ್ಷದ ಅವಧಿಯಲ್ಲಿ ಕನಿಷ್ಠ 3 ವರ್ಷಗಳಷ್ಟು ದರ್ಜೆಯಲ್ಲಿ ಪ್ರೌಢಶಾಲೆಗಿಂತ ಕಡಿಮೆ ಇಲ್ಲದ ನಿರ್ದಿಷ್ಟ ಪರಿಷತ್ನ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಬೋಧನಾ ವೃತ್ತಿಯಲ್ಲಿ ನಿರತರಾಗಿರುವವರಿಗೆ ನಮೂನೆ 19ರಲ್ಲಿ ಹೆಸರು ನೋಂದಾಯಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಮತದಾರರು ತಮ್ಮ ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರಿಂದ ತಮ್ಮ ವೃತ್ತಿಯ ಬಗ್ಗೆ ಪ್ರಮಾಣ ಪತ್ರವನ್ನು ಲಗತ್ತಿಸಿರಬೇಕೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಉಪಸ್ಥಿತರಿದ್ದರು. ಇವತ್ತಿಂದ 9-12-2023 ತನಕ ಈ ಪಬ್ಲಿಷ್ ಆಗಿರುವಂಥ ಡ್ರಾಫ್ಟ್ ರೋಲಲ್ಲಿ ಇರುವಂಥ ಅಬ್ಜೆಕ್ಷನ್ಸ್ ಇದ್ದರೆ ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಡೇಟ್ ಆ್ಯಂಡ್ ಟೈಮ್ ಫಾರ್ ಅಬ್ಜೆಕ್ಷನ್ಸ್ ಇಸ್ 23/11/2023 ಇಂದ 9-12-2023 ತನಕ. ಎಲ್ಲಿ ಕೊಡ್ಬೋದು ಅಂತ ಹೇಳಿದರೆ ಎಲೆಕ್ಟ್ರೋಲ್ ERO ಆಗಿರುವಂಥ DC ಆಫೀಸಲ್ಲಿ ಕೊಡ್ಬೋದು. ಇಲ್ಲಾಂದರೆ AEROs ಅಂದರೆ ತಾಲೂಕಾ ಮ್ಯಾಜಿಸ್ಟ್ರೇಟ್ಸ್ ತಹಸೀಲ್ದಾರ್ಸ್ ಆಫೀಸಲ್ಲಿ ಕೊಡ್ಬೋದು. ಸೊ ತಹಸೀಲ್ದಾರ್ ಆಫೀಸ್ ಇಲ್ಲ ಡೆಪ್ಟಿ ಕಮಿಷನರ್ ಆಫೀಸ್ ಇರುವಂಥ ಎಲೆಕ್ಷನ್ ಸೆಲ್ಲು, ಇದು ಎರಡರಲ್ಲಿ ಇಲ್ಲ ಡೆಪ್ಟಿ ಕಮಿಷನರ್ ಕಡೆ ನೇರವಾಗಿ ಅಬ್ಜೆಕ್ಷನ್ಸನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. 23/11/2023 ಇಂದ 9-12/2023 ತನಕ ಅವಕಾಶ ಇದೆ. ಈ ಥರ ಬರುವಂಥ ಅಬ್ಜೆಕ್ಷನ್ಸನ್ನು ಒಳಗೊಂಡಂತೆ ಸಪ್ಲಿಮೆಂಟ್ರಿ ಲಿಸ್ಟ್ಗೂ ಬರುವಂಥ ಹೊಸ ಅಪ್ಲಿಕೇಶನ್ಸು ಸೇರಿಸಿ 25/12/2023 ತನಕ ಈ ಅಬ್ಜೆಕ್ಷನ್ಸ್ ಮೇಲೆ ನಿರ್ಣಯಗಳಾಗುವಂಥ ಮತ್ತು ಫೈನಲ್ ಪಬ್ಲಿಕೇಶನ್ ಅಲಾಂಗ್ ವಿತ್ ಸಪ್ಲಿಮೆಂಟ್ರಿ ರೋಲ್ ಏನಾದಿದ್ದರೆ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಫೈನಲ್ ಪಬ್ಲಿಕೇಶನ್ ಆಫ್ ಎಲೆಕ್ಟ್ರೋಲ್ ವಿಲ್ ಹ್ಯಾಪನ್ ಬೈ 30/12/2023. ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಟ್ಟಾರೆಯಾಗಿ 14,622 ಮತದಾರರಿದ್ದಾರೆ. ಅದರಲ್ಲಿ ಮೇಲ್ ವೋಟರ್ಸ್ 6,193, ಫಿಮೇಲ್ ವೋಟರ್ಸ್ 8,429. ಇದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿದ್ದು. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದ್ದು ಒಟ್ಟಾರೆಯಾಗಿ 5,809 ಮತದಾರರಿದ್ದಾರೆ. ಅದರ ಪೈಕಿ ಫಿಮೇಲ್ ವೋಟರ್ಸ್ 3,924 ಇದ್ದಾರೆ. ಮೇಲ್ ವೋಟರ್ಸ್ 1,875 ಇದ್ದಾರೆ. ಇದು ಒಟ್ಟಾರೆಯಾಗಿ ಇರುವಂಥ ನಮ್ಮ ವೋಟರ್ಸ್ ಡೀಟೇಲ್. ಪೋಲಿಂಗ್ ಸ್ಟೇಷನ್ಸ್ 14 ಪೋಲಿಂಗ್ ಸ್ಟೇಷನ್ಸ್ ಪತ್ತೆಯಾಗಿದೆ. ಸೊ ಈ 14 ಪೋಲಿಂಗ್ ಸ್ಟೇಷನ್ಸಲ್ಲಿ ವ್ಯಾಪ್ತಿ ಒಳಗಡೆ ಇವರು ಬರ್ತಾರೆ. ಆ 14 ಪೋಲಿಂಗ್ ಸ್ಟೇಷನಲ್ಲಿ ವೋಟಿಂಗ್ ನಡೆಯುತ್ತೆ. ಇದರಲ್ಲಿ ಗ್ರ್ಯಾಜುಯೇಟ್ಸ್ಗೆ ಮತ್ತು ಟೀಚರ್ಸ್ಗೆ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಆದರೂ ಅದರ ಅರ್ಹತೆ ಬಗ್ಗೆ ಹೇಳಬೇಕಾದ್ರೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲಿಜಿಬಲ್ ವೋಟರ್ ಯಾರು ಅಂತ ಹೇಳಿದರೆ 1-11-2023ರಂತೂ ಕನಿಷ್ಠ 3 ವರ್ಷ ಅವರು ಗ್ರ್ಯಾಜುಯೇಟ್ ಆಗಿ ಉಳಿದಿರಬೇಕು. ಅಂದರೆ 1-11-2020ಗೆ ಹಿಂದೆ ಅವರು ಗ್ರ್ಯಾಜುಯೇಟ್ ಆಗಿರಬೇಕು. ಸೊ ಎನಿಬಡಿ ಹೂ ಇಸ್ ಗ್ರ್ಯಾಜುಯೇಟ್ ಫಾರ್ ದ ಪಾಸ್ಟ್ 3 years before 1/11/2023, that is whoever is a graduate before 1/11/2020, they are eligible for voting in graduate constituency.